ಬಡ ಹಾಗೂ ಮಧ್ಯಮ ವರ್ಗದವರ ಪಾಲಿಗೆ ವಿಮಾನ ಸಂಚಾರ ಅನ್ನೋದು ಗಗನಕುಸುಮವಾಗಿದೆ. ಆದರೆ ತನ್ನ ತಂದೆ ತಾಯಿಗಳ ವಿಮಾನ ಹಾರಾಟದ ಕನಸನ್ನ ನನಸು ಮಾಡಿದ ಪುತ್ರನಿಗೆ ಈಗ ಶುಭಾಶಯಗಳ ಮಹಾಪೂರವೇ ಹರಿದು ಬರ್ತಾ ಇದೆ. ಇದೀಗ ಸೋಷಿಯಲ್ ಮೀಡಿಯಾದಲ್ಲೂ ಈ ವಿಚಾರ ಭಾರಿ ಫೇಮಸ್ ಆಗಿದೆ. ಇನ್ಸ್ಟಾಗ್ರಾಂನ @wish.mms ಎಂಬ ಖಾತೆಯಲ್ಲಿ ಹಂಚಿಕೊಳ್ಳಲಾದ ಈ ವಿಡಿಯೋದಲ್ಲಿ ಪೋಷಕರನ್ನ ಏರ್ಪೋರ್ಟ್ಗೆ ಕರೆತಂದ ಕ್ಷಣದಿಂದ ವಿಮಾನದ ಸೀಟಿನಲ್ಲಿ ಕೂರಿಸುವವರೆಗಿನ ಪ್ರತಿಯೊಂದು ದೃಶ್ಯವು ಅಪ್ಪ ಅಮ್ಮ ಮಗನ ನಡುವಿನ ಭಾವನೆಗಳ ಮಹಾಪೂರವನ್ನೇ ಹರಿಸುತ್ತದೆ. ಸುಮಾರು 2 ಲಕ್ಷಕ್ಕೂ ಹೆಚ್ಚು ವೀಕ್ಷಣೆಗಳನ್ನು ಕಂಡಿದ್ದು ಕಾಮೆಂಟ್ ಬಾಕ್ಸ್ ಭಾವನಾತ್ಮಕ ಸಂದೇಶಗಳಿಂದ ತುಂಬಿ ಹೋಗಿವೆ.